ಸಲ್ಮೆಲು NAMMA KUDLA ತುಳು ವಾರ್ತೆಲು ವಾರ್ತೆದ ವಿವರ ಕಪ್ಪಲ್ ಸಾವುಕಾರೆ ಬಪ್ಪ ಬ್ಯಾರಿಗ್ ಒಲಿದು ಬತ್ತಿನ ದೇವಿಂದ ಪನ್ಪಾವನ್ನ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಏಪ್ರಿಲ್ 5 ಕೊಡಿಯರ್ದು ವರ್ಷದ ಜಾತ್ರೆ ನಡತೊಂದುಂಡು ಅಂಗಾರೆ 7ನೇ ದಿನ ಪಗೆಲು ತೇರು ಅಟ್ಟನೆ ಆದಿತ್ತುಡು ಶ್ರೀ ಆದಿಶಕ್ತಿ ಪಾರ್ವತಿ ಪರಮೇಶ್ವರಿನ ಬೇತೆ ಬೇತೆ ಪುದರಲೆಡು ತುಳುನಾಡು ಆರಾಧನೆ ಮಲ್ತೊಂದು ಬೈತಿರು ಅವಿಟ್ಟು ಶ್ರೀ ದುರ್ಗಾ ಪರಮೇಶ್ವರಿ ಪನ್ಪನ ಪುದರಡು ಶ್ರೀದೇವಿ ಬೇತೆ ಬೇತೆ ಊರುಲೆಡು ನಿಲೆ ಊರ್ತು ನಂಬಿಂಚಿ ಭಕ್ತರಿಗೂ ಇಂಬು ಕೊರೊಂದು ಬೈತಿರು ಶ್ರೀದೇವಿನ 7 ಸ್ವರೂಪಲೆಡು ಬಪ್ಪನಾಡದ ದುರ್ಗಾ ಪರಮೇಶ್ವರಿಲ ಉರ್ತಿ ಆದಿತ್ತದು ಬಪ್ಪ ಬ್ಯಾರಿಗೂ ಒಲಿದು ಬತ್ತನ ದೇವಿಂದು ಆ ಊರಿಗೆ ಬಪ್ಪನಾಡು ಪುದರದು ಕಾಣಿಕ ಮೆರವೊಂದು ಬೈತಿರು ಬಪ್ಪನಾಡದ ದುರ್ಗೆ ಮೂಲ್ಕಿ ಒರ್ಂಬ ಮಾಘನೆಡು ಗರೋಡಿ ಕಟ್ಟಾವೊಡೊಂದು ಕೋಟಿ ಚೆನ್ನೆಯರು ಭೇಟಿ ಕೊಡ್ತು ಅಕ್ಲಿನಂಚಿನೆ ಅಮರ ಬೇರೆರಾದಿತ್ತಿನ ಕಾಂತಾಬಾರೆ ಬೂದಾಬಾರೆಡ ಕೇಂಡೊನ್ನಗ ಅಕುಲು ಒಪ್ಪಂದೆ ಅಕ್ಲಿನ ನಡುಟು ಕೋಳಲ ನಡತದು ಅಪಗ ಅಕ್ಲಿನ ನಡುಟು ಒಲಿದು ಬತ್ತದು ರಾಜಿ ಪಂಚಾಯತ್ಗೆ ನಡಪಾಯಿನಾರು ಬಪ್ಪನಾಡು ದುರ್ಗಾ ಪರಮೇಶ್ವರಿಂದ ಕ್ಷೇತ್ರ ಪುರಾಣ ಸಾರಡು ಏಪ್ರಿಲ್ 5 ಕೊಡಿಯರ್ದು ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೆ ಭಾರಿ ಗೌಜರಿ ನಡತೊಂದುಂಡು ಅಂಗಾರೆ 7ನೇ ದಿನ ಪಗೆಲು ತೇರುಕು ಅಟ್ಟನೆ ಆದಿತ್ತುಂಡು ಶಿಬರೂರು ಗೋಪಾಲಕೃಷ್ಣ ತಂತ್ರಿಯರು ಪೂಜೆ ಮಲ್ಪುನ ಶ್ರೀಪತಿ ಉಪಾಧ್ಯಾಯ ಬೊಕ್ಕ ನರಸಿಂಹ ಭಟ್ರನ ದುಂಬಾಳ್ತಿಡು ಧಾರ್ಮಿಕ ವಿಧಿವಿಧಾನಲಿನ ನಡಪಾದು ದೇವಿರ್ನ ಬಲಿಪಿದಾಡುಂಡು ದೇವಿರ್ನ ದರ್ಶನ ಬಲಿಯಾದ ದೇವಿರ ತೇರು ಏರ್ದು ಪಗಿಲು ತೇರು ಭಾರಿ ಸಂಭ್ರಮಡು ನಡತುಂಡು ಮೂಲ್ಕಿ ಒರ್ಮ ಮಾಕಣಿದ ಭಕ್ತರು ಅಂಚನೆ ಊರ ಪರವೂರ ಭಕ್ತರು ಬಪ್ಪನಾಡು ದೇವಸ್ಥಾನದ ಆಡಳಿತ ಮಂಡಳಿದಕ್ಲು ಪಾಲ್ದೆತ್ತೊಂಡಿರು ಬುಧವಾರ ರಾತ್ರಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿನ ತೇರುಗು ಅಟ್ಟನೆ ಮಲ್ತದಿತ್ತಿರು ರೆಡ್ ಚಕ್ರದ ಗಾಡಿಗೆ ಪಿಕಪ್ ಗಾಡಿ ಒಂಜಿ ಗುದ್ದುದು ಗಾಡಿ ಬುಡೊಂದಿತ್ತಿನಾರು ಜೋರುದ ಪೆಟ್ಟಾದು ಆಸ್ಪತ್ರೆ ಸೇರ್ನ ಸಂಗತಿ ಉಡುಪಿ ಜಿಲ್ಲೆದ ಪಡುಬಿದ್ರೆಡೆ ನಡತುಂಡು ಪೆಟ್ಟಾಯಿನಾರಿನ ವಿಜಯ್ ಪೂಜಾರಿಂದ ಗುರ್ತು ಮಲ್ತುಂಡು ರೆಡ್ ಚಕ್ರದ ಗಾಡಿಗೆ ಪಿಕಪ್ ಗಾಡಿ ಒಂಜಿ ಗುದ್ದುದು ಗಾಡಿ ಬುಡೊಂದಿತ್ತಿನಾರು ಜೋರುದ ಪೆಟ್ಟಾದು ಆಸ್ಪತ್ರೆ ಸೇರ್ನ ಸಂಗತಿ ಉಡುಪಿ ಜಿಲ್ಲೆದ ಪಡುಬಿದ್ರೆಡೆ ನಡತುಂಡು ಕಲ್ಸಂಕ ಸಂಕದ ಕೈತಲು ಈ ಅವಘಡ ನಡತುಂಡು ಪೆಟ್ಟಾಯಿನಾರಿನ ಪಲಿಮಾರು ಶಾಂಭವಿ ಬಿತ್ತಿಲ್ದ 58 ವರ್ಷ ಪ್ರಾಯುತ ವಿಜಯ್ ಪೂಜಾರಿಂದ ಗುರ್ತು ಮಲ್ತುಂಡು ದುಂಬದ ಸರಕಾರಿ ಬೇಲೆದಾರು ಆದುಪುನ ವಿಜಯ್ ಪೂಜಾರಿ ಒಡಿಪುಡ್ದು ರೆಡ್ ಚಕ್ರದ ಗಾಡಿಡು ಇಲ್ಲಡೆ ಬರಂದುಪುನಗ ಪಡ್ಡಿದ್ರ ಕಲ್ಸಂಕದ ಕೈತಲು ಪಿಕಪ್ ಗಾಡಿ ಎರ್ತುಂಡು ಸ್ಕೂಟರ್ದು ಡ್ರೈವರ್ ರಟದೇರು ಸ್ಕೂಟರ್ ಪಿಕಪ್ ಗಾಡಿದ ಅಡಿಗೆ ಸೇರ್ತದೆ ಪಡುಬಿದ್ರೆ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ತೇರು ಶಿರೂರು ಮಾರ್ಕೆಟ್ ಕೈತಲು ಹಾರ್ಡ್ವೇರ್ ಉದ್ಯಮ ನಡಪಾವಂದಪ್ಪನ ಅಜಿಂ ಪನ್ಪುನಾರಿನ ಇಲ್ಲಗ ಕಳ್ವೇರು ಪೊಗ್ಗುದು 18 ಲಕ್ಷ ರೂಪಾಯಿ ಬೆಲೆತ ಬಂಗಾರ ಬೊಕ್ಕ 12 ಲಕ್ಷ ರೂಪಾಯಿ ರಟ್ಟಾದ ಸಂಗತಿ ನಡತುಂಡು ಬೈಂದೂರು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ತೇರು ರಾತ್ರಿದ ಪುರ್ತುಡು ಇಲ್ಲು ಒಂಜೆಕ್ಕು ಪೊಗ್ಗುನ ಕಳ್ವೇರು ಲಕ್ಷಗಟ್ಲೆ ರೂಪಾಯಿ ಬೆಲೆತ ಬಂಗಾರ ಬೊಕ್ಕ ಲಕ್ಷಗಟ್ಲೆ ಕಾಸು ಲಕ್ಕದ ಪದ್ರಡಾತನ ಸಂಗತಿ ಐತರ ಬೈಂದೂರು ತಾಲೂಕುದ ಶಿರೂರು ಮಾರ್ಕೆಟ್ ಕೈತಲ್ ನಡತುಂಡು ಶಿರೂರು ಮಾರ್ಕೆಟ್ ಕೈತಲು ಹಾರ್ಡ್ವೇರ್ ಉದ್ಯಮ ನಡಪಾವಂದೊಪ್ಪನ ಅಜಿಂ ಪನ್ಪನಾರಿನ ಇಲ್ಲಗ್ ಕಳ್ವೇರು ಪೊಗ್ಗುದೇರು ರಾತ್ರಿ ಇಲ್ಲಡು ವನಸಾದ ಪ್ರಾರ್ಥನೆಗೆ ಪಳ್ಳಿಗೆ ಪೋದು ಬಣ್ಣಗ ಕಳ್ವೇರು ಪೊಗ್ಗುದು ಕಂಡದು ಕೊನೊಯ್ನ ಗೊತ್ತಾತುಂಡು 18 ಲಕ್ಷ ರೂಪಾಯಿ ಬೆಲೆತ ಬಂಗಾರ ಬೊಕ್ಕ 12 ಲಕ್ಷ ರೂಪಾಯಿನ ರಟ್ಟಾದರಿಂದ ತೆರೆದು ಬೈದುಂಡು ಕರೆನವಾರ ಬುಡಂದೆ ರಜೆ ಇತ್ತು ನಡೆದವರ ಬೇರದ ಕಾಸಿನ ಬ್ಯಾಂಕ್ಗೆ ಪಾಡಂದೆ ಇಲ್ಲಡೆ ದಿದಿತ್ತಿರು ಈ ಬಗೆಟ ಮಾಹಿತಿ ಗೊತ್ತಾಯಿನಕ್ಲೆ ಕಂಡದಿಪ್ಪೊಡದು ಸಂಶಯ ಉಂಟಾತುಂಡು ಈ ಬಗೆಟ್ ಬೈಂದೂರು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ತಿರು ದಕ್ಷಿಣ ಕನ್ನಡ ಉಡುಪು ಕಾಸರಗೋಡು ಸೇರ್ನಂಚ ತುಳುನಾಡದ ಸುತ್ತಮುತ್ತಲು ದೊಂಬು ಬಾರಿ ಕಠಿಣಾತುಂಡು ಕಾಸರಗೋಡು ಜಿಲ್ಲೆದ ಕುಂಬ್ಳೆಡು ಗಾಡಿಡು ಫಲವಸ್ತು ಮಾರುನ ಒರಿಯಾಗ ದೊಂಬು ಸೈಸೇರೆ ತೀರಂದೆ ಮೇಲ್ದ ಚರ್ಮ ಪೊತ್ತುನಂಚ ಆದ ಆಸ್ಪತ್ರೆಗೆ ಸೇರ್ನ ವಿಚಿತ್ರ ಸಂಗತಿ ನಡತುಂಡು ದಕ್ಷಿಣ ಕನ್ನಡ ಉಡುಪು ಕಾಸರಗೋಡು ಸೇರ್ನಂಚ ತುಳುನಾಡಿದ ಸುತ್ತಮುತ್ತಲು ದೊಂಬು ಬಾರಿ ಕಠಿಣ ಆತುಂಡು ಸೈಸೋನಿಯರ ತೀರಂದನ ಸೆಖೆ ಬೆಗಪ್ಪುನ ಹೆಚ್ಚಾತುಂಡು ಕಾಸರಗೋಡು ಜಿಲ್ಲೆದ ಕುಂಬ್ಳೆಡು ಗಾಡಿಡು ಫಲವಸ್ತು ಮಾರುನ ಒರಿಯಾಗ ದೊಂಬು ಸೈಸೇರ ತೀರಂದೆ ಮೇಲಿದ ಚರ್ಮ ಪೊತ್ತುನಂಚ ಆದ ಆಸ್ಪತ್ರೆಗೆ ಸೇರ್ನ ಚಿತ್ರ ಸಂಗತಿ ನಡತುಂಡು ಕುಂಬ್ಳೆ ಕೊಡಿಯಮೆ ಉಜಾರದ 43 ವರ್ಷ ಪ್ರಾಯದ ಮೊಹಮ್ಮದ್ ರಫೀಕ್ ರೆಗ್ ದೊಂಬುಗು ಮೇಯ್ತ ಚೋಳಿ ಕರ್ಜಿದುಂಡು
ದಕ್ಷಿಣ ಕನ್ನಡ ಜಿಲ್ಲೆಡು ಮಾಯಿ ಸುಗ್ಗಿ ತಿಂಗಳು ಇಡೀ ಕಠಿಣ ದೊಂಬು ಕಾಯ್ತುಂಡು ಇಲ್ಲಡ್ದು ಪಿದೈ ಪೋಯರೆ ನರಕುನ ಸ್ಥಿತಿಗತಿ ಉಂಡಾತುಂಡು ದೊಂಬು ಸೆಕೆ ಸೈಸರೆ ತೀರಂದೆ ಸಂಪುದ ಬಾಜಿಲು ಪರ್ಕಾಂದು ಜನಕ್ಲೆಗ್ ಆವೊಂದುಂಡು ಸೋಮವಾರ ಬಯ್ಯಗ್ ಜಿಲ್ಲೆದ ಗ್ರಾಮೀಣ ಭಾಗಗಳು ಮುಗಲ್ಕ ಬಿದ್ದಿತ್ತುಂಡು ಬೆಳ್ತಂಗಡಿದ ಕೆಲವು ಕಡೆಟ್ ಪನಿ ಬರ್ಸ ಕಾರ್ಲ ಪರಿಸರಡು ಎಡ್ಡೆ ಬರ್ಸ ಬೈದುಂಡು ರಾತ್ರಿ ಒಡಿಪು ಮಣಿಪಾಲದಂಚಿ ಗಾಳಿ ಬೀಜೊಂದುತ್ತಿನ ಬುಕ್ಕ ಬರ್ಸ ಬತ್ತಿನ ಬಗೆಟ್ಲ ವರದಿ ಆತುಂಡು ಅಂಗಾರೆ ಕುಡ್ಲಡ ಹೆಚ್ಚು ತಾಪಮಾನ 35 ಡಿಗ್ರಿ ಸೆಲ್ಸಿಯಸ್ ತೋಚುಂಡು ಬೆಳ್ತಂಗಡಿ ತಾಲೂಕು ಸಿದ್ದಕಟ್ಟೆದ ಪೂಂಜಾ ಶ್ರೀ ಮಹಿಷಮರ್ದಿನಿ ದೇವಸ್ಥಾನಡು ವರ್ಷದ ಜಾತ್ರೆ ಸೋಮವಾರ ನಡೆತಂಡು ಚೆಂಡು ಉಚ್ಚಯ ಬಂಡಿತೇರು ಬೊಕ್ಕ ಕೊಡಮಂದಾಯ ದೈವದ ನೇಮ ಅಟ್ಟನೆ ಆದಿತ್ತಂಡು ಸುಗ್ಗಿ ತಿಂಗಳು ಅಕೇರು ಅವೊಂದುಂಡು ಬಿಸು ಪರ್ಬ ಮುಟ್ಟ ಬರೊಂದುಂಡು ತುಳುನಾಡ ದೈವಸ್ಥಾನಲಿನ ವರ್ಷಾದಿ ಜಾತ್ರೆ ಅಕೇರಿದ ಹಂತುಡು ಉಂಡು ದೇವರಿಗೂ ವರ್ಷಗೊರ ದಿಂಡ ದೀಪೋತ್ಸವ ವರ್ಷಗೊರ ಕಾಲಾದಿ ಜಾತ್ರೆ ಎಂದು ಪನ್ಪುನ ಕಟ್ಟದಂಚ ಮಾತ ದೇವಸ್ಥಾನಲೆಡು ಜಾತ್ರೆ ನಡೆತೊಂದುಂಡು ಬೆಳ್ತಂಗಡಿ ತಾಲೂಕು ಸಿದ್ದಕಟ್ಟೆದ ಪೂಂಜಾ ಶ್ರೀ ಮಹಿಷಮರ್ದಿನಿ ದೇವಸ್ಥಾನಡು ಸೋಮವಾರ ವರ್ಷದ ಜಾತ್ರೆ ಭಾರಿ ಗೌಜುಡಿ ನಡೆತಂಡು ಕ್ಷೇತ್ರದ ತಂತ್ರಿಯರು ಪುರೋಹಿತರು ಇತ್ತದು ಉಚ್ಚಯದ ಧಾರ್ಮಿಕ ವಿಧಿವಿಧಾನಗಳನ್ನು ಕರಿತದು ದೇವರಿಗೂ ಮಾ ಪೂಜೆ ಮಲ್ತದು ಬಲಿ ಉಚ್ಚಯ ಪಿದಾಡುಂಡು ದೇವರನ್ನ ಕಂಡುಡು ಚೆಂಡು ಉಚ್ಚಯ ಅಟ್ಟನೆ ಆದಿತ್ತಂಡು ದೇವರನ್ನ ದರ್ಶನ ಬಲಿಯಾದು ಉಚ್ಚಯ ಮೂರ್ತಿನ ಬಂಡಿ ತೇರಡು ಕುಲ್ಲಾದು ಪೂಜೆ ಮಲ್ತದು ತೇರ್ದ ಉಚ್ಚಯ ಭಾರಿ ಸಂಭ್ರಮಡು ನಡೆತಂಡು ಗ್ರಾಮದ ಸುತ್ತಮುತ್ತ ಗ್ರಾಮೋಲಿನ ಬೊಕ್ಕ ಪರ ಊರ ಭಕ್ತರು ಬೊಕ್ಕ ದೇವಸ್ಥಾನದ ಆಡಳಿತ ಮುಕ್ತೇಸರರು ಬೊಕ್ಕ ಸದಸ್ಯರು ಪೂಂಜಾ ಶ್ರೀ ಮಹಿಷಮರ್ದಿನಿ ದೇವರನ್ನ ಇಂಬು ನಟ್ಟೊಂದು ಜಾತ್ರೆಡು ಪಾಲ್ದು ತೊಂಡರು ತುಳುನಾಡ ಭೂತಾರಾಧನೆಡು ದೈವಲು ಊರು ಗ್ರಾಮ ಮಾಗಣಿಗೆ ಸಂಬಂಧಪಟ್ಟದ್ಲ ಇತ್ತದು ದೇವಸ್ಥಾನಲೆಡಲ ಆರಾಧನೆ ನಡೆತೊಂದುಂಡು ಶ್ರೀ ಮಹಿಷಮರ್ದಿನಿ ದೇವಿದ ಉಚ್ಚಯದ ಬೆರಿಕೆ ಕೊಡಮಂದಾಯ ದೈವದ ನೇಮ ನಡೆತಂಡು ರಾಷ್ಟ್ರ ಮಟ್ಟಡು ಹಿಂದುತ್ವದ ಪುದರಡು ಸಂಘಟನೆ ಒಂಜನ್ನು ಪುಟ್ಟು ಪಾಡ್ದು ಸರ್ವಾಧಿಕಾರಿಯಾದ ಮೆರವೊಂದೊಪ್ಪನ ಮುಖ್ಯ ವ್ಯಕ್ತಿ ಒರಿ ಕಾರ್ಲ ವಿಧಾನಸಭಾ ಕ್ಷೇತ್ರಡು ಓಟು ಗುಂತಿದರು ಆರೆಗ್ ಬೆರಿಸಾಯ ಕೊರಿಯರ ಬಲ್ಲಿಂದ ಶ್ರೀರಾಮ ಸೇನೆದ ದುಂಬುದ ನಾಯಕಿಯಂದ ಪಂಡೊಣ್ಣ ರವಿ ವಿ ಸಿದ್ಲಿಂಗ್ ಪೆನ್ನಾಯ್ತೊಂದರು ರಾಷ್ಟ್ರ ಮಟ್ಟಡು ಹಿಂದುತ್ವದ ಪುದರಡು ಸಂಘಟನೆ ಒಂಚಿನ ಪುಟ್ಟು ಪಾಡ್ದು ಸರ್ವಾಧಿಕಾರಿಯಾದ ಮೆರವೊಂದೊಪ್ಪನ ಮುಖ್ಯ ವ್ಯಕ್ತಿ ಒರಿ ಕಾರ್ಲ ವಿಧಾನಸಭಾ ಕ್ಷೇತ್ರಡು ಓಟು ಗುಂತಿದರು ಅರೆಗ್ ಬೆರಿಸಾಯ ಕೊರಿಯರ ಬಲ್ಲಿಂದ ಶ್ರೀರಾಮ ಸೇನೆದ ದುಂಬುದ ನಾಯಕಿಯಂದ ಪಂಡೊಣ್ಣ ರವಿ ವಿ ಸಿದ್ಲಿಂಗ್ ಬೆನ್ನಾಯ್ತೊಂದರು ಶ್ರೀರಾಮ ಸೇನೆದ ತಾಪಕೆರು ಪ್ರಮೋದ್ ಮುತಾಲಿಕರಿನ ಪುದರ್ ಪನಂದೆ ಅರೆನೆ ಉದ್ದೇಶದಿ ಒಂದು ರವಿ ಸಿದ್ಲಿಂಗ್ ಸುದ್ದಿಕೊಟ್ಟಡು ಪಾತಿರ್ದರು ಆ ಮುಖ್ಯ ಜನ ಸರ್ವಾಧಿಕಾರಿಯಾದ ತನ್ನವೇ ನಿರ್ಣಯಲಿನ ಕೈಕ್ ದೆತೊಂದು ಬೊಚ್ಚಾಂದಿ ಸಂಗತಿಗೂ ಕೈಪಾಡೊಂದು ಪಾಪ ದಕ್ಲಿನ ಬೆತೆ ಬೇತೆ ಕೇಸಿಲೆಡೆ ತಿಕಲ್ಪದು ಜೈಲು ಕೋಟುಗೂ ನಲಿಪಾವನಂಚ ಮಲ್ತದು ಬದುಕನ್ನು ನರಕ ಮಲ್ತದೇರು ಹಿಂದುತ್ವದ ಭ್ರಮೆಕ್ ಎಂಕುಲು ಮಾತ ತಿಕಲ್ದು ಇಲ್ಲು ಬದುಕು ಇಲ್ಲ ದಕ್ಲಿಡ್ದು ದೂರಾತ ಅರೆನ ಸಂಘಟನೆಡು 10-14 ವರ್ಷ ಕೆಲಸ ಮಲ್ತದು ಸಮಾಜ ದ್ರೋಹದ ಬೇಲೆ ತೂದು ಹೇಸಿಗೆ ಆತನು ಆ ಜನನು ನಂಬುದು ಕೆಟ್ಟದ ಉತ್ತರ ಕರ್ನಾಟಕದಕ್ಲಿಗೂ ಅರೆನ ಮೋಸ ಗೊತ್ತಾತನು ಕರಾವಳಿದ ಪಾಪದ ಜವನೆರು ಅರೆನ ಕುತಂತ್ರಗೂ ಬಲಿ ಆಯರೆ ಬಲ್ಲಿಂದು ಕಾರ್ಲಾಗ ಬೈದ ಒವೇ ಪಕ್ಷದ ಪರವಾದ ಬೈದ್ಜ ಅವು ಎಂಕ್ಲಿಗ ಅಗತ್ಯಲ ಇಜ್ಜಿಂದು ರವಿ ವಿ ಸಿದ್ಲಿಂಗ್ ಪಂಡೇರು ಶ್ರೀರಾಮ ಸೇನೆದ ದುಂಬುದ ನಾಯಕರಿಂದ ಪಂಡೊನ ವಿಲಾಸ್ ರಾವ್ ಪವಾರ್ ವಿವೇಕ್ ಪೂಜಾರ್
ಜ್ಯೋತಿಬಾ ಕಾಬುಲೆ, ಶಿವಶಂಕರ್ ಖಾನಾಪುರ್, ಉಮೇಶ್ ಆಲ್ಮೆಲ್ಕರ್, ಮಹೇಶ್ ಆರಾಕೇರಿ ಸುದ್ದಿಕೂಟೊಡಿದ್ದರು. ಎಲ್ಲಿವರೆಗೆ ಭಕ್ತಿತ್ತು ಅಂದ್ರೆ ನನಗೆ ನಾನು ಪ್ರಮೋದ್ ಮುತಾಲಿಕರ ಆದರ್ಶವನ್ನು ನೋಡಿಕೊಂಡು ಅವರು ದೇಶಭಕ್ತಿ ಹೀಗೆ ಅದಾರ ಅಂತ ತಿಳ್ಕೊಂಡು ನನ್ನ ಮಗನ ಹೆಸರು ಕೂಡ ಪ್ರಮೋದ್ ಅಂತ ಇಟ್ಟೆ. ಎಲ್ಲ ಅವರ ಸ್ವರೂಪ ಗೊತ್ತಾದ ನಂತರ ನನಗೆ ಮನಸ್ಸಿಗೆ ತುಂಬ 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 ಖೇದಾಗ್ತಾ ಇದೆ. ಅದಕ್ಕೆ ಕರಾವಳಿ ಭಾಗದ ಹಿಂದೂ ಬಾಂಧವರಿಗೆ, ಮುಗ್ಧ ಕಾರ್ಯಕರ್ತರಿಗೆ, ನಾವು ಎಲ್ಲರೂ ಇಲ್ಲಿ ಕುಂತೀವಲ್ಲ, ಯಾರು ಕೂಡ ಸ್ವಾರ್ಥದಿಂದ ಹೋರಾಟ ಮಾಡಿದವರಲ್ಲ, ನಾವು ಏನಂತೀರೋ ಹಿಂದುತ್ವ ಕಾರ್ಯಕ್ಕಾಗಿ ಹೋರಾಟ ಮಾಡಿದವರು. ಅದಕ್ಕೆ ಇಲ್ಲಿಯ ಜನರಿಗೆ ವಿನಂತಿ ಮಾಡ್ತಾ ಇದ್ದೇನೆ, ದಯವಿಟ್ಟು ನೈತಿಕ ಹಿಂದುತ್ವದ ಕಡೆ ಹೋಗಿ, ಧಾರ್ಮಿಕ ಹಿಂದುತ್ವ ಕಡೆ ಹೋಗಬೇಡಿ, ದಯವಿಟ್ಟು ವಿನಂತಿ ಮಾಡ್ತಾ ಇದ್ದೇನೆ. ಅದಕ್ಕೆ ಕರಾವಳಿ ಭಾಗದ ಮುಕ್ತ ಹಿಂದೂ ಕಾರ್ಯಕರ್ತರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾವು ಯಾರು ಕೂಡ ಯಾವುದೇ ಒಂದು ವ್ಯಕ್ತಿಯ ಪರವಾಗಿ ನಾವು ಪ್ರಚಾರ ಮಾಡಲಿಕ್ಕೆ ಬಂದಿಲ್ಲ, ನಿಜವಾದಂತಹ ಸ್ವರೂಪವನ್ನು ತಿಳಿಸಲಿಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಕುಡ್ಲದ ಬಾಲಕರ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಟ್ರಸ್ಟ್, ಶಾರದಾ ನಿಕೇತನ ಉರ್ವ ಚಿಲಿಂಬಿದ, ಶ್ರೀ ಶಾರದಾ ನಿಕೇತನ, ಶ್ರೀ ಶಾರದಾ ಮಹಿಳಾ ಮಂಡಳ ಬೊಕ್ಕ ಶ್ರೀ ಶಾರದಾ ವಿದ್ಯಾನಿಕೇತನ ನರ್ಸರಿ ಶಾಲೆದ 25ನೇ ವರ್ಷದ ಲೆಕ್ಕೊಡು ಐತಾರ ಬಯ್ಯಕ್ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡಪಾಯರು. ಕುಡ್ಲದ ಬಾಲಕರ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಟ್ರಸ್ಟ್, ಶಾರದಾ ನಿಕೇತನ ಉರ್ವ ಚಿಲಿಂಬಿದ, ಶ್ರೀ ಶಾರದಾ ನಿಕೇತನ, ಶ್ರೀ ಶಾರದಾ ಮಹಿಳಾ ಮಂಡಲ ಬೊಕ್ಕ ಶ್ರೀ ಶಾರದಾ ವಿದ್ಯಾನಿಕೇತನ ನರ್ಸರಿ ಶಾಲೆದ 25ನೇ ವರ್ಷದ ಲೆಕ್ಕಡು ಐತಾರ ಬಯ್ಯಗ್ ವೇದಮೂರ್ತಿ ರಮೇಶ ತಂತ್ರಿ ಪೌರೋಹಿತ್ಯಡು ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಅಟ್ಟನೆ ಮಲ್ತದಿತ್ತೆರು. ದುಂಬತ್ತ ಶ್ರೀ ಶಾರದಾ ಮಹಿಳಾ ಭಜನಾ ವೃಂದ ಶಾರದಾ ನಿಕೇತನ ಮುಕುಲಿಡ್ದು ಭಜನೆ ನಡೆತ್ತದೆ. ಬಾಲಕರ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಟ್ರಸ್ಟ್ದ ಎಸ್ ಸುಬ್ರಾಯ ನಾಯ್ಕ್ ಎದ್ಕೊಂಡರು. ನಮ್ಮ ಕುಡ್ಲ ಸಂಸ್ಥೆದ ನಿರ್ದೇಶಕರು ಮೋಹನ್ ಬಿ ಕರ್ಕೇರ ಕಾರ್ಯಕ್ರಮ ಉದಿಪನ ಮಲ್ತಿರು. ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆಡು ಯಕ್ಷಗಾನ ಕಲಾವಿದರು ಬೊಕ್ಕ ಭಾಗವತರಾಯಿನ ಯೋಗೀಶ್ ಕುಮಾರ್ ಜಪ್ಪು ವಾಚನಗಾರರಾದ ಬೊಕ್ಕ ಯಕ್ಷಗಾನ ಕಲಾವಿದರು ನವಭಾರತ ರಾತ್ರಿ ಪ್ರೌಢಶಾಲೆದ ಮುಖ್ಯ ಮಾಸ್ಟರ್ ರವಿ ಅಲೆವೂರಾಯ ವರ್ಕಾಡಿ ಪ್ರವಚನಗಾರರಾದ ಪಾಲ್ದೊಂಡರು. ರಾತ್ರಿ ಮಾಪೂಜೆ ನಡಪಾದ ಭಕ್ತರಿಗೂ ನುಪ್ಪು ಪ್ರಸಾದ ಸೇವೆ ಅಟ್ಟನೆದಿತ್ತಲು. ಕಾರ್ಯಕ್ರಮದ ಲೆಕ್ಕೊಡು ಶ್ರೀ ಶಾರದಾ ವಿದ್ಯಾನಿಕೇತನ ನರ್ಸರಿ ಶಾಲೆದ ಪ್ರಾಧ್ಯಾಪಕ ವೃಂದದಕ್ಲು ಬಾಲಕರ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಟ್ರಸ್ಟ್, ಶಾರದಾ ನಿಕೇತನದ ಗುರುಕಾರ್ಯರು ಸಾಲಿಗ್ರಾಮ ಸುಬ್ರಾಯ ನಾಯ್ಕ್, ಮರ್ಯಾದಿ ಗುರುಕಾರ್ಯರು ಲೋಕನಾಥ ಬಂಗೇರ ಬೊಕ್ಕ ಶ್ರೀ ಶಾರದಾ ಮಹಿಳಾ ಮಂಡಲದ ಗುರುಕಾರ್ತಿ ಶರ್ಮಿಳಾ ರಘುರಾಮ್ ಮುಕ್ಲಿಕ್ ಸಮ್ಮನದ ಮರ್ಯಾದೆ ಮಲ್ತಿರು. ಟ್ರಸ್ಟ್ದ ಮಾತಾ ಪದಾಧಿಕಾರಿಗಳು ಸದಸ್ಯರು, ಶ್ರೀ ಶಾರದಾ ಮಹಿಳಾ ಮಂಡಳಿದ ಮಾತಾ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಲಿದ್ದರು. ಶ್ರೀಹರಿಯ ಸಾಯುಜ್ಯ, ಅವನ ಒಟ್ಟಿಗೆ ಇರುವಂಥ ಪ್ರಯತ್ನ, ಸಾರೂಪ್ಯ ಅವನಾಗೆ ಆಗಬೇಕು ಅಂತ. ಹೇಗೆ ಅವನಾಗೆ ಆಗೋದಂದರೆ ದಿನ ನಗಾಡ್ತಾ ಇರೋದು ಅಷ್ಟೇ. ಜಸ್ಟ್ ಸ್ಮೈಲ್, ಒಂದು ವಾಕ್ಯ ಉಂಟು ಇಂಗ್ಲೀಷಲ್ಲಿ, ಸ್ಮೈಲ್ ಇಟ್ ಇಂಪ್ರೂವ್ಸ್ ಯುವರ್ ಫೇಸ್ ವ್ಯಾಲ್ಯೂ ಅಂತ. ಸಣ್ಣ ಒಂದು ನಗೆ ಕೊಟ್ಟರೆ ಸಾಕು, ನಿಮ್ಮ ಹತ್ರ ವೈರಿ ಆದರೂ ಒಮ್ಮೆ ನಗಾಡ್ತಾನೆ ಎಂತಂತ ಮತ್ತೆ ಕೇಳುದ, ಅಂಬಿ ಇಂಬಿಯೇನಾ ಮತ್ತೆ ಏರು ಸೈತನೆ ತೆಲ್ತೆಯಾ ಅನ್ನ ಕಿಸ್ಕ ಮಲ್ತಾರೆ, ಏರನ್ನು ಗೊತ್ತಾಯ್ನಿಬೇಕ ಅಂತ ನಗಾಡಿ. ಸ್ಮೈಲ್ ಇಟ್ ಇಂಪ್ರೂವ್ಸ್ ಯುವರ್ ಫೇಸ್ ವ್ಯಾಲ್ಯೂ, ಮುಖ ಬೆಲೆಯನ್ನು ವೃದ್ಧಿಸ್ತದೆ,
ನಗೆ ಎನ್ನುವುದರಲ್ಲಿ ಹೊಗೆ ಇಲ್ಲ, ನಗೆ ಎನ್ನುವುದರಲ್ಲಿ ಜೀವನದ ಬಗೆ ಉಂಟು. ಅದಷ್ಟು ಅರ್ಥ ಆದರೆ ಸಾಕು. ಹಾಗಾಗಿ ಸ್ನೇಹ ಮುಖದವನಾಗಿ ಆಗ್ತೇವೆ, ಅವನಾಗೆ ಆಗುವುದು. ಸಾರೂಪ್ಯ, ಸಾಮೀಪ್ಯ, ಅವನೊಟ್ಟಿಗೆ ಇರುವುದು. ಸಾಲೋಕ್ಯ, ಐದನೇದು, ನಾವು ಎಲ್ಲವನ್ನು ಮುಗಿಸಿ ಸೇರಬೇಕಾದ ಸ್ಥಳ ಅದು. ಅವಿನಾಶಿಯಾದ ಭಗವಂತ, ಅದಕ್ಕೆ ಅವ ಕಡಲ ಮೇಲೆ ಮಲಗಿದ್ದು. ಯಾವ ಕಡಲು? ಅಂತಿಂಥ ಕಡಲಲ್ಲ, ಹಾಲು ಕಡಲ ಮೇಲೆ ಮಲಗಿದ್ದಾನೆ. ಅವಿನಾಶಿ ಅದು. ಎಲ್ಲ ನದಿಗಳು ಹೋಗಿ ಸೇರುವುದು ಕಡಲನ್ನು. ಯಾವ ನದಿಯನ್ನು ಕಡಲು ಬೇಡ ಅಂತ ಹೇಳಲೇ ಇಲ್ಲ ಇದುವರೆಗೆ. ಒಡಿಪು ತಾಲೂಕು ಪುತ್ತೂರು ಗ್ರಾಮ ಅಂಬಾಕಿಲ್ದ ಜವಂದಿ ಉರ್ತಿ ತೋಜಂದೆ ಆತೆರು ತೋಜಂದೆ ಆಯ್ನ ಕಕ್ಕುಂಜೆ ಹೌಸ್ದ ಶ್ರೀ ಲಕ್ಷ್ಮೀನ ಬಗೆಟ್ ಏರೆಗಾಂಡಲ ಮಾಹಿತಿ ತಿಕ್ಕಂಡ ಉಡುಪಿ ನಗರ ಪೊಲೀಸ್ ಸ್ಟೇಷನ್ ಅಧಿಕಾರಿಯರಿಗೆ ತಿರುಪಾರೆ ಪ್ರಕಟಣೆ ಕೇಳೊಂದೇರು. ಒಡಿಪು ತಾಲೂಕು ಪುತ್ತೂರು ಗ್ರಾಮದ ಅಂಬಾಕಿಲ್ದ ಜವಂದಿ ಒರ್ತಿ ತೋಜಂದೆ ಆತಿರು ಕಕ್ಕುಂಜೆ ಹೌಸ್ದ 19 ವರ್ಷ ಪ್ರಾಯದ ಶ್ರೀ ಲಕ್ಷ್ಮಿ ಪನ್ಪುನಾರ್ ತೋಜಂದೆ ಆಯ್ನ ಜವಂದಿ ಆದುಳ್ಳೇರು. ಏಪ್ರಿಲ್ 7க்கு இல்லடது பிதை போயினாரு பிற இல்லடே பைத்துச்சேரு ஐநாடி 5 ಇಂಚಿ ಎತ್ತರ ಸಾಧಾರಣ ಮೇಕಟ್ ಗೋಧಿ ಮೇಬನ್ನ ಇತ್ತದು ಕನ್ನಡ ಭಾಷೆ ಪಾತಿರ್ವೇರು. ತೋಜಂದೆ ಆಯ್ನ ಶ್ರೀ ಲಕ್ಷ್ಮಿನ ಬಗೆಟ್ ಏರೆಗಾಂಡಲ ಮಾಹಿತಿ ತಿಕ್ಕಂಡ ಉಡುಪು ನಗರ ಪೊಲೀಸ್ ಸ್ಟೇಷನ್ ಅಧಿಕಾರಿಯರಿಗೆ ತಿರುಪಾರೆ ಪ್ರಕಟಣೆ ಕೇಳೊಂದೇರು. ಕುಡ್ಲದ ಸನಾತನ ನಾಟ್ಯಾಲಯದ 40ನೇ ವರ್ಷಾಚರಣೆ ಐತಾರ ಕುಡ್ಲದ ಪುರಭವನಟು ನಡೆತಂಡೆ. ಬೆಂಗಳೂರದ ಬಾಲವಾಗ್ಮಿ ಹಾರಿಕಾ ಮಂಜುನಾಥ್ ಉಪನ್ಯಾಸ ಕೊರಿಯರು. ಕುಡ್ಲದ ಸನಾತನ ನಾಟ್ಯಾಲಯದ 40ನೇ ವರ್ಷಾಚರಣೆ ಐತಾರ ಕುಡ್ಲದ ಪುರಭವನಟು ಅಟ್ಟನೆ ಆದಿತ್ತಂಡೆ. ನಿರ್ದೇಶಕರು ಚಂದ್ರಶೇಖರ್ ಶೆಟ್ಟಿ ಎತ್ಕೊಂದು ಪಾತಿರ್ದು ಭಜನಾ ಸಂಸ್ಕೃತಿರ್ದು ಸಂಸ್ಕಾರ ಕೊರತು ಭಾರತೀಯ ಸಂಸ್ಕೃತಿಗೂ ಪ್ರೋತ್ಸಾಹ ಕೊರಪುನವು ನಾಟ್ಯ ಸಂಗೀತ ಯಕ್ಷಗಾನ ಕಲೆನು ಒರಿಪಾವನವು ಸನಾತನ ನಾಟ್ಯಾಲಯದ ಉದ್ದೇಶ ಆದುನೊಂದು ಪಂಡೆರು. ಭಜನೆ ಮೂಲಕ ಧರ್ಮ ಜಾಗೃತಿ, ಮಕ್ಕಳಲ್ಲಿ ಸಂಸ್ಕಾರವನ್ನು ಉಳಿಸಬೇಕು. ಬಹಳ ದೊಡ್ಡ ಕೆಲಸಗಳು ಬೇರೆ ಬೇರೆ ಕಡೆಯಲ್ಲಿ ಈ ರೀತಿ ಆಗ್ತಾ ಇದೆ. ನಮ್ಮದೊಂದು ಕಿಂಚಿತ್ ಪ್ರಯತ್ನ. ಅದರ ಜೊತೆಗೆ ನಾನು ಸಭಾ ಕಾರ್ಯಕ್ರಮವನ್ನು ಮಾಡೋದೆ ಅಂತ ಈ ಸತಿ ಸಭಾ ಕಾರ್ಯಕ್ರಮ ಇಲ್ಲ. ಸಭಾ ಕಾರ್ಯಕ್ರಮದಲ್ಲಿ ಯಾರಾದರೂ ಒಬ್ಬರು ಉಪನ್ಯಾಸವ ಅದೊಂದು ವಿಷಯದ ಬಗ್ಗೆ ಭಾಷಣವನ್ನು ಮಾಡತಕ್ಕಂಥ ಪ್ರಯತ್ನ ಮತ್ತು ಪ್ರತಿ ವರ್ಷದಾಗಿ ನಮ್ಮ ಒಟ್ಟು ಚಿಂತನೆ ಎಲ್ಲ ಕಾರ್ಯಕ್ರಮ ಹಿಂದೆ ಇರುವುದು ಮಕ್ಕಳಿಗೆ ಅವಕಾಶವನ್ನು ಕೊಡಬೇಕು. ಶ್ರೀದೇವಿ ಭಜನಾ ಮಂದಿರ ಮೂಡುಶೆಡ್ಡೆ ಮುಕ್ಕುಲು ಇತ್ತದು ತುಡರ ಬೊಲ್ಪ ಪೊತ್ತಾದ ಕಾರ್ಯಕ್ರಮ ಉದಿಪನಾಡು. ಸನಾತನ ನಾಟ್ಯಾಲಯದ ನಾಟ್ಯಗುರು ಶ್ರೀಲತಾ ನಾಗರಾಜ್, ಆರ್ಎಸ್ಎಸ್ ಕುಡ್ಲದ ಸಂಘದ ಚಾಲಕ್ ಡಾಕ್ಟರ್ ಸತೀಶ್ ರಾವ್, ಸಂಸ್ಕಾರ ಭಾರತಿ ದಕ್ಷಿಣ ಕನ್ನಡ ಜಿಲ್ಲಾ ಗುರುಕಾರ್ಯರು ತಾರನಾಥ ಕೊಟ್ಟಾರಿ ಒಟ್ಟುಗಿತ್ತರು. ಶ್ರೀದೇವಿ ಭಜನಾ ಮಂದಿರದಕ್ಲು ನಲಿಕೆ ಭಜನೆ ನಡಪಾದು ಕೊರಿಯರು. ಬೆಂಗಳೂರದ ಬಾಲವಾಗ್ಮಿ ಹಾರಿಕಾ ಮಂಜುನಾಥ್ ಉಪನ್ಯಾಸ ಕೊರಿಯರು. ಒಂದು ಬಜಿ ತುಳುನಾಡು ಮಾತ್ರ ಎತ್ತು, ಒಂದು ದೈವನಾಡು ಶ್ರೇಷ್ಠ ತುಳುನಾಡು ಮುಲ್ಪ ಉಂತುದು ಪಾತೇರ್ನವು ಎನ್ನ ಸೌಭಾಗ್ಯ. 4 ವೇದಲೆಡೆದ ಬೊಕ್ಕ 5ನೇ ವೇದ ಆದ ಬ್ರಹ್ಮೆ ನಾಟ್ಯ ವೇದ ಬರೆತಿರು. ಭರತ ಮುನಿ ನಾಟ್ಯಶಾಸ್ತ್ರ ಬರೆತಿರು. ನಾಟ್ಯುಡ್ದು ತಿರಿಪಾಯರೆ ಆ ವಂದನ ತೋಚಿಪಾಯರೆ ಆ ವಂದನ ಒವ್ವಿ ಬರವು ಇಜ್ಜಿಂದು ನಾಟ್ಯ ವೇದದ ಬಗೆಟ್ಟು ಭರತ ಮುನಿ ನಾಟ್ಯಶಾಸ್ತ್ರುಡು ಬರೆತಿರಿಂದ ಹಾರಿಕಾ ಮಂಜುನಾಥ್ ಪಂಡೇರು. ಭರತ ಮುನಿಗಳು ಬರೀತಾ ಹೇಳ್ತಾರೆ, ತಸ್ಮಾಷ್ಟುಜಾಂಪರಂ ವೇದಂ ಪಂಚಮಂ ಸರ್ವವರ್ಣಿಕಂ ಅಂತ. ಏನಕ್ಕೆ ನಾಟ್ಯವೇದದ ಸೃಷ್ಟಿ ಮಾಡಿದ್ರು ಬ್ರಹ್ಮದೇವ ಅಂದರೆ 4 ವೇದಗಳನ್ನು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ 4 ವೇದಗಳನ್ನು ಸೃಷ್ಟಿಸಿದ ನಂತರ ಬ್ರಹ್ಮರಿಗನಿಸ್ತಂತೆ ಈ 4 ವೇದಗಳನ್ನು ಓದುವಂಥ ಸಾಮರ್ಥ್ಯ ಕೇವಲ ಜ್ಞಾನ ಹೊಂದಿರುವಂಥ ಪಂಡಿತರಲ್ಲಿ ಮಾತ್ರ ಇರುತ್ತೆ. ಆದರೆ ಏನೂ ಬಲ್ಲದ, ಸಂಸ್ಕೃತ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಓದಲಿಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಮಾತಾಡ್ಲಿಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಆದರೂ ಈ 4 ವೇದಗಳ ಅರ್ಥ ಆಗಬೇಕು. ಈ 4 ವೇದ ಸಾರ ಮತ್ತು ಅಂಶವನ್ನು ಹೊಂದಿರುವಂಥ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಂತ ಸರಳ ರೀತಿಯಲ್ಲಿ 4 ವೇದಗಳ ಅಂಶವನ್ನು ತಿಳಿಸಬಹುದಾದಂಥ 5ನೇ ವೇದ ರಚಿಸಬೇಕು ಅಂದಾಗ ಈ ನಾಟ್ಯ ವೇದವನ್ನು ರಚಿಸಿ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ 4 ವೇದಗಳ ಸಾರಾಂಶವನ್ನು ತಿಳಿಸ್ಲಿಕ್ಕೆ 5ನೇ ವೇದವನ್ನು ರಚಿಸಿದ್ರು ಬ್ರಹ್ಮದೇವ ಅಂತ ಭರತ ಮುನಿಗಳು ನಾಟ್ಯಶಾಸ್ತ್ರದಲ್ಲಿ ಬರೆದು ಹೇಳುತ್ತಾರೆ. ಉಪನ್ಯಾಸ ಬೊಕ್ಕ ಭರತನಾಟ್ಯ ಕಾರ್ಯಕ್ರಮ ಮುಡ್ತು ಬತ್ತದು. ಪುತ್ತೂರು ತಾಲೂಕುದ ಶೇಡಿ ಅಪ್ಪುಡು ಕಾರ್ದ ಬೋನೆಟ್ದ ಉಲೈ ಪೆರ್ಮರಿ ಪೊಗ್ಗುದು ಇಲ್ಲದಕ್ಲು ಪೋಡಿದು ಪೋಯಿನ ಸಂಗತಿ ನಡತದಂಡು. ಅಕೇರಿಗೂ ಬಾರಿ ಸಾಹಸ ಮಲ್ತದ ಪೆರ್ಮರಿನ ಬಚಾವ್ ಮಲ್ತದ ಕಾಡುಗೆ ಬಿಡ್ತೇರು. ಪುತ್ತೂರು ತಾಲೂಕುದ ಶೇಡಿಯಾಪುಡು ಕಾರ್ದ ಬೋನಟ್ಟದ ಉಲೈ ಪೆರ್ಮರಿ ಪೊಗ್ಗುದು ಇಲ್ಲದಕ್ಲಿಗೂ ಪೋಡಿದು ಪೋಯಿನ ಸಂಗತಿ ನಡೆಸಿದೆ. ಶೇಡಿಯಾಪುದ ತೇಜಸ್ ಗೌಡ ಪನ್ಪುನಾರೆನ ಇಲ್ಲದ ಕೋರಿದ ಗೂಡುಡು ಕೈತಲ್ ಪುಲ್ಯಕಾಂಡ ಇತ್ತನ ಪೆರ್ಮರಿನ ತೋಯಿನ ಇಲ್ಲದ ಕೆಲಸದಕ್ಲು ಐನ ಪತ್ಯರ ಪ್ರಯತ್ನ ಮಲ್ತಿದ್ದೀರು. ಅಕ್ಲಿನ ಕೈಡ್ದು ತಪ್ಪಾಯಿನ ಪೆರ್ಮರಿ ಇಲ್ಲದ ಗಾಡಿ ಉಂತಾವನ ಕೊಟ್ಟೆಡು ಕಾರ್ದ ಅಡಿಕು ನೋರ್ದು ಅಲ್ಪಡ್ದು ಕಾರ್ದ ಬೋನೆಟ್ಟದುಲೈ ಸೇರೊಂದುಂಡು. ಇಲ್ಲದಕ್ಲಿಗೆ ಏತು ಪ್ರಯತ್ನ ಮಲ್ತಂಡಲ ಉಚ್ಚುಣು ಪಿದೈ ವೈಪರೆ ಅವಂದೆ ಪುತ್ತೂರ್ದ ಉರಗ ಪ್ರೇಮಿ ತೇಜಸ್ ಪನ್ಪುನಾರಿಗೂ ಫೋನ್ ಮಲ್ತದು ತೆರಿಪಾದಿರು.
ಆಕೇರಿಗೆ ಬಾರಿ ಸಾಸ ಮಲ್ತದ್ದು ಪೆರ್ಮರಿನ ಬಚಾವ್ ಮಲ್ತದ್ದು ಕಾಡಿಗೆ ಬಿಡ್ತೇರು ಗಟ್ಟಿ ಮಾತ್ರ ಬೋರ್ಡ್ ಬತ್ತೋನಿ ಗಟ್ಟಿ ಬತ್ತೊಂದು ಬೋರ್ಡ್ ಎಡಗೈ ನಿತ್ತ ತುಳು ಸುದ್ದಿಲ ಮುಗಿಡು ನನ್ನ ಲಾತ ಸುದ್ದಿಗಾದತ್ತು ಒಂದು ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೆಲು